ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಯಾವುದೇ ಭಾಷೆಯಲ್ಲಿ ಮಾತನಾಡಿ ಪರವಾಗಿಲ್ಲ, ಹೃದಯದ ಭಾಷೆ ನಮ್ಮ ಪ್ರೇಕ್ಷಕರಿಗೆ ಅರ್ಥ ಆಗ್ತದೆ. ನೇರವಾಗಿ ನಾನು ಮಾತಾಡಲಿಕ್ಕೆ ಆರಂಭ ಮಾಡ್ತೇನೆ ಸರ್. ಮಾಧವ್ ವಿಠ್ಠಲ ಕಾಮತ್ ಪತ್ರಿಕೋದ್ಯಮಕ್ಕೆ ಬಂದದ್ದು ಹೇಗೆ? ಅದು ದೊಡ್ಡ ಕತೆ. ಮಹಾಭಾರತ, ರಾಮಾಯಣ. ಅದನ್ನು ಹೇಳಲಿಕ್ಕೆ 3 ತಿಂಗಳು ಬೇಕು. ಯಾಕಂತ ಹೇಳಿದರೆ ನನಗೆ ಮುಂಚೆ ಡಾಕ್ಟ್ರ್ ಆಗ್ತಿರೋದು ಬಹಳ ಆಸೆ ಇತ್ತು. ನಾನು ವೈದ್ಯನಾಗಬೇಕು, ಹಳ್ಳಿಯಲ್ಲಿ ಕೆಲಸ ಮಾಡಬೇಕು. ಮುಂಚಿನ ಕಾಲದಲ್ಲಿ ಗಾಂಧೀಜಿಯ ಕಾಲದಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು, ಹಣ ಮಾಡೋದಲ್ಲ, ಜನತೆಗೆ ಸಹಾಯ ಮಾಡಬೇಕು ಅಂತ ಆ ಥರದ ಒಂದು ಮನೋಭಾವನೆ ಇತ್ತು. ಹಾಗಾಗಿ ನನಗೆ ಡಾಕ್ಟ್ರ್ ಆಗೋದಕ್ಕೆ ಮನಸ್ಸಿತ್ತು. ತಂದೆಯವರು ಹೇಳಿದರು, ಮಗ ನೀನು ಮದ್ರಾಸಿಗೆ ಹೋಗಬೇಡ, ನೀನು ಮುಂಬೈಗೆ ಹೋಗು, ನನ್ನ ಅಣ್ಣ ಇದ್ದಾನಲ್ಲಿ, ಅವನೇನು ನೋಡ್ಕೊಳ್ತಾನೆ ಅಂತ. ನಾನು ಮುಂಬೈಗೆ ಹೋದೆ. ನನ್ನ ಅಣ್ಣ ಹೇಳಿದೆ, ಏನು ಬೇಕು ನಿನಗೆ ಅಂತ. ನನಗೆ ಡಾಕ್ಟ್ರ್ ಆಗಬೇಕು ಅಂತ. ಅಪ್ಲೈ ಮಾಡು ಅಂತ ಹೇಳಿದ್ರೆ ಅಪ್ಲೈ ಮಾಡಿದೆ ಕಾಲೇಜ್ನಲ್ಲಿ ಮುಂಬೈಗೆ. ನನಗೆ ಕರೆದ್ರು, ಒಳ್ಳೆ ಮಾರ್ಕೆಲ್ಲ ಸಿಕ್ತಿತ್ತು. ಕಾಮತ್ ನಿನ್ನ ಊರು ಯಾವುದು ಅಂತ ಕೇಳಿದರು. ಸೊ ನನ್ನ ಊರು ಉಡುಪಿ ಅಂತ. ಉಡುಪಿ ಅದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಆಗುತ್ತಲ್ಲ ಅಂತ. ಹೌದು ಸರ್ ಅಂದರು. ಮಗ, ಮೆಡ್ರಾಸಿಂದ ಬೊಂಬೈ ಪ್ರೆಸಿಡೆನ್ಸಿಗೆ ಬರಬೇಕಾದ್ರೆ ಟ್ರಾನ್ಸ್ಫರ್ ಫೀ ಇಷ್ಟು ಕೊಡಬೇಕು, 3,000 ರೂಪಾಯಿ ಕೊಡಬೇಕು. ಅದು ನೀನು ಕೊಡ್ತೀಯಾ ಅಂತ ಹೇಳಿದೆ. 3,000 ರೂಪಾಯಿ 1939ರಲ್ಲಿ ಎಲ್ಲಿಂದ ತರೋದು? ನನ್ನ ಹಣ ಇದ್ದಿರಲಿಲ್ಲ. ನನ್ನ ಅಣ್ಣ ಹೇಳಿದ, ಏನು ಮಾಡ್ತೀಯೋ ನೀನು ಅಂತ. ಮತ್ತು ಹಣ ಇಲ್ಲ. ಮುಂಚಿನ ಕಾಲದಲ್ಲಿ ಬ್ಯಾಂಕ್ನಲ್ಲಿ ಹೋಗ್ತಿದ್ದಿಲ್ಲ, ಅದು ಮರ್ಯಾದೆ ಹೋಗ್ತಿತ್ತು. ಅಯ್ಯೋ ಅವನ ದುಡ್ಡಿಲ್ಲ, ಬೇಡ್ತಾನೆ ಬ್ಯಾಂಕಿಗೆ ಹೋಗಿ ಅಂತ. ಅದನ್ನು ಕೇಳಲಿಕ್ಕೆ ಆಗಲಿಲ್ಲ. ನಾನು ಹೇಳಿದೆ, ಆಯಿತು, ಏನು ಮಾಡ್ತೀಯೋ ಅಂತ ಹೇಳಿದೆ. ನನ್ನ BA ಆನರ್ಸ್ ಫಿಲಾಸಫಿ ಮಾಡಲಿಯೋ ಅಂತ. ಹುಚ್ಚ, ಯಾರು ಕೆಲಸ ಕೊಡ್ತಾರೆ ನಿಮಗೆ BA ಆನರ್ಸ್ ಫಿಲಾಸಫಿ ಅಲ್ಲ, ನೀನು BSc ಆಗು ಅಂತ. ನಾನು BSc ಮಾಡಿದೆ. ಕೆಲಸ ಸಿಕ್ಕಿತ್ತು. 28 ರೂಪಾಯಿ ಸಂಬಳ. 28 ದಿವಸಕ್ಕೆ 1 ರೂಪಾಯಿ. ನನ್ನ ಸ್ನೇಹಿತರು ಬಂದು, ಮಾಧವ ನಿನಗೆ ಜರ್ನಲಿಸ್ಟ್ ಆಗಿ ಬಂದು ಮನಸ್ಸು ಉಂಟಲ್ಲ, ಒಂದು ಜಾಗ ಇದೆ ಅಲ್ಲಿ ಫ್ರೀ ಪ್ರೆಸ್ನಲ್ಲಿ ರಿಪೋರ್ಟ್ರಾಗಿ. ಅವನ ತಂದೆ ನನ್ನ ಇಂಗ್ಲೀಷ್ ಕಲಿಸಿದ್ರು. ಗೋಪಿ ಅಂತ. ಗೋಪಿ ಸಂಬಳ ಎಷ್ಟು ಅಂತ? 16 ರೂಪಾಯಿ. ತಿಂಗಳಿಗೆ 16 ರೂಪಾಯಿ ಕೊಡ್ತಾರೆ. ಗೋಪಿ, ನನಗೆ 28 ರೂಪಾಯಿ ಸಿಕ್ಕುತ್ತೆ ಬಾಬಾ, ನಾನು ಏನು ಮಾಡಲಿ, ಈಗ ಕಲಿಲಿಕ್ಕೆ ಆಗೋದಿಲ್ಲ ಅಂತ. ಬಿಡು ಅಂತ ಹೇಳಿದ್ದಾರೆ. 5 ವರ್ಷ ನಾನು ಕೆಮಿಸ್ಟಾಗಿ ಕೆಲಸ ಮಾಡಿದ್ದೆ, ಫ್ಯಾಕ್ಟ್ರಿ ಮ್ಯಾನೇಜರ್ ಆದೆ. ಅಷ್ಟೇ ಆದರೂ ನನಗೆ ಒಂದೇ ಮನಸ್ಸಿತ್ತು, ಒಂದೇ ಡಾಕ್ಟ್ರ್ ಆಗಬೇಕು ಅಥವಾ ಜರ್ನಲಿಸ್ಟ್ ಆಗಬೇಕು ಅಂತ. ಹಣ ಇಲ್ಲ, ಏನು ಮಾಡಲಿ, ಹಣ ಒಟ್ಟು ಮಾಡಬೇಕು. ಕೆಲಸಕ್ಕೆ ಮಾಡಿದೆ. 4.5 ವರ್ಷದಲ್ಲಿ 12,000 ರೂಪಾಯಿ ಸೇವ್ ಮಾಡಿದೆ. ಈಗ ನನಗೆ ಬೊಂಬಾಯಿಯಲ್ಲಿ ನಾನು BSc ಮಾಡಿದ್ದೇನೆ, ನನಗೇನು ಪ್ರಾಬ್ಲಮ್ ಇಲ್ಲ ಈಗ. ಆಗ ನಾನು ಎಡಿಟರ್ ಆಗಿದ್ದೆ ಫ್ರೀ ಪ್ರೆಸ್ನಲ್ಲಿ. ಎಜುಕೇಷನ್ ಮಿನಿಸ್ಟ್ರು ನನ್ನ ಸ್ನೇಹಿತರು ಶಾಂತಿಲಾಲ್ ಶಾ ಅಂತ, ಅವ್ರಿಗೆ ಫೋನ್ ಮಾಡಿದೆ, ಶಾಂತಿಬಾಯಿ ನಾನು ಬರಬೇಕು ನಿಲ್ಲಬೇಕು ಅಂತ. ಯಾಕೆ, ದೊಡ್ಡ ಮನುಷ್ಯನಾಗಿದ್ದೀನಿ ನೀನೀಗ, ಮಾತಾಡಬೇಡಿ ಸರ್, ನಾನು ಬರ್ತೇನೆ, ಬಾ ಅಂತ ಹೇಳಿ ಹೋದೆ. ಏನು ಬೇಕು ನಿನಗೆ ಅಂತ. ಒಂದು ಮೆಡಿಕಲ್ ಸೀಟ್ ಬೇಕಿತ್ತು ಅಂತ. ಯಾರಿಗೆ? ನೀನು ತಮ್ಮನಿಗೋ? ನನಗೆ ಅಂದಿಲ್ಲ. ನಿಮ್ಮ ಪ್ರಾಯ ಎಷ್ಟು? 34. MBBSಗೆ ಎಷ್ಟು ವರ್ಷ ಕಲಿಬೇಕು? 5 ವರ್ಷ. ಎಷ್ಟಾಯಿತು? 39 ಆಯಿತು. ಪಾಸಾಗ್ತೀನಿ ನೀನು 5 ವರ್ಷ? 6 ವರ್ಷ ಮಾಡಿ ಸರ್. 40 ಆಯಿತು. ಅದನ್ನು 1 ವರ್ಷ ಇಂಟರ್ನ್ಶಿಪ್ ಮಾಡಬೇಕು. ಇನ್ನು ಪ್ರಾಕ್ಟೀಸ್ ಶುರು ಮಾಡುವಾಗ ನಿಮಗೆ ಪ್ರೈ ಎಷ್ಟಾಗುತ್ತೆ? 41, 42. ನೀನು ಹುಚ್ಚನೋ ನಾನು ಹುಚ್ಚನೋ ಅಂತ ಗೆಟ್ ಔಟ್ ಅದೇ ಹೇಳಿದ್ರು. ನನಗೆ ಕಣ್ಣಿನಲ್ಲಿ ನೀರು ಬಂತು. ಇಷ್ಟು ವರ್ಷ ಊಟ ಸರಿ ಮಾಡದೆ, ರೂಪಾಯಿ ಒಟ್ಟು ಮಾಡಿ, ಯಾರಿಗೂ ನನ್ನಿಂದ ಬೇಚಾರ ಮಾಡಬಾರ್ದು ಅಂತ ಇಷ್ಟೆಲ್ಲ ಕೆಲಸ ಮಾಡಿ ಸೀಟ್ ಇಳಿಸಿಲ್ಲ. ಮನೆ ಬೊಂಬೈಯಲ್ಲಿ ಅಲ್ಲಿ ನರಿಮೇನ್ ಪಾಯಿಂಟ್ ಅಂತ ಉಂಟು, ಅಲ್ಲಿ ಹೋಗಿ 2 ಗಂಟೆ ಕೂಗಿದೆ. ಆಯಿತು ಅಂತ. ಅದರ ನಂತರ ಲಾಸ್ಟ್ ಬಿಕೇಮ್ ದ ಪ್ರೆಸ್ಪರ್. ಮತ್ತೆ ಪತ್ರಿಕೋದ್ಯಮಕರಲ್ಲಿ ನಾನು ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿದ್ದೆ. ಒಂದು ಸರ್ತಿ ನಾನು ಅನಿಸಿದೆ ಇದೆಲ್ಲ ಬೇಡ, ನಾನೀಗ ಜರ್ನಲಿಸ್ಟ್ ಆಗ್ತೇನೆ ಅಂತ ರಿಸೈನ್ ಮಾಡಿದೆ. ನನ್ನ ಮ್ಯಾನೇಜರ್ ಕೇಳಿದರು, ಹುಚ್ಚ ನೀನು ಮ್ಯಾನೇಜರ್ ಆಗ್ತೀನಿ 3 ತಿಂಗಳಲ್ಲಿ, ನೀನು ರಜೆ ತೆಕ್ಕೊಳ್ಳು, ಕೆಲಸ ಸಿಕ್ಕಿದ್ದೆ ತಿರುಗಿ ಬಾ, ರಿಸೈನ್ ಮಾಡಬೇಡ ಅಂತ. ಇಲ್ಲ, ನಾನು ರಿಸೈನ್ ಮಾಡ್ತೇನೆ ಅಂತ ಹೇಳಿ 4 ತಿಂಗಳು ಕೆಲಸ ಸಿಕ್ಕಲಿಲ್ಲ. ಕಡೆಗೆ ಕೆಲಸ ಸಿಕ್ಕಿತ್ತು, ದೇವ್ರ ದಯೆ ಅಂತ. ಇಷ್ಟೆಲ್ಲ ಆಯಿತು. ಇದೇ ಕಾರಣ ಸರ್. 60 ಇಯರ್ಸ್ ನಿಮ್ಮ ಲೈಫಿನ ಅತ್ಯಂತ ಪ್ರೆಷಸ್ ಆಗಿರ್ತಕ್ಕಂಥ ಅವಧಿಯನ್ನು ಪ್ರೆಸ್ಸಿಗೆ ಕೊಟ್ಟಿದ್ದೀರಿ ಸರ್, ಪತ್ರಿಕೋದ್ಯಮ ಕೊಟ್ಟಿದ್ದೀರಿ. ಸೊ ನಿಮ್ಮ ಲೈಫಿನ ಒಂದು ಮೆಮೊರೇಬಲ್ ಘಟನೆ ಹೇಳಿ. ಎಷ್ಟೋ ಇವೆ ಸರ್, ಎಷ್ಟೋ ಇವೆ. ಆಗಸ್ಟ್ 14 ಮಧ್ಯರಾತ್ರಿ 1947 ಕೇಳಿದ್ದೀರಾ? ನಾನು ರಿಪೋರ್ಟರ್ ಆಗಿದ್ದೆ ಫ್ರೀ ಪ್ರೆಸ್ನಲ್ಲಿ. ಆಗಸ್ಟ್ 14 ಮಧ್ಯರಾತ್ರಿ
ರಾತ್ರಿ 9:30 ಗಂಟೆಗೆ ಸರ್, ನಮ್ಮ ಭಾಗ್ಯ ಏನು ಅಂತ ಹೇಳಿದ್ರು ಸರ್. ಈಗ ಹೇಳ್ತೇನೆ ನಾನು. ಸರ್, 47 ಆಗಸ್ಟ್ 14 ಮಧ್ಯರಾತ್ರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ರಿಪೋರ್ಟ್ ಮಾಡಿದವರಲ್ಲಿ ನಮ್ಮ ಜೊತೆ ಇರತಕ್ಕಂಥ ಒಬ್ಬನೇ ಇದ್ದೆ. ನೀನು ಯಾರು ಇಲ್ಲ ಈಗ, ಯಾರು ಇಲ್ಲ ಈಗ. ನಾನು ಮಾಡಿದ ಹೋದೆ, ನಾನು 10:30 19 ಹೋದೆ. ಸಾಧಾರಣ 1 ಲಕ್ಷ ಜನರಿದ್ದರು. ಎದುರಿನಲ್ಲಿ ಎಲ್ಲ ಕಾಂಗ್ರೆಸ್ ವಾಲಂಟಿಯರ್ಸು, ಪೆಟ್ಟು ತಿಂದವರು, ಜೈಲಿಗೆ ಹೋದವರು, ಅವರಿಗೆ ಮುಂಚೆ ತಾತ ಬಿರ್ಲಾ ಅವರಿಗೆ ಹಿಂದೆ. ಆ ದಿವಸ ಇಂಪಾರ್ಟೆಂಟ್ ಯಾರು? ಪೆಟ್ಟು ತಿಂದವರು, ಜೈಲಿಗೆ ಹೋದವರು, ಅದೆಲ್ಲ ಮಾಡಿದವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. 10 ಆಯಿತು, 11 ಆಯಿತು, 11 ಕಾಲ ಆಯಿತು, 11:15 ಆಯಿತು. ನಮಗೆ ಹೃದಯದಲ್ಲಿ ಚೆಕ್ 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 ಆಗುತ್ತೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಸ್ವರಾಜ್ಯ ಸಿಕ್ಕತ್ತೆ ಅಂತ. 12ಕ್ಕೆ 2 ಕಂಬಗಳಿದ್ದವು. ಒಂದು ಕಂಬದಲ್ಲಿ ಯೂನಿಯನ್ ಜಾಕ್ ಹಾಕಿದರು, ಅದು ಹಾರುತ್ತಿತ್ತು. ಮತ್ತೊಂದು ಕಂಬದಲ್ಲಿ ನಮಗೆ ತಿರಂಗಿ ಜೆಂಡ ಅದನ್ನು ಕಟ್ಟಿದರು. 5 ಸೆಕೆಂಡ್ ಮುಂಚೆ ಯೂನಿಯನ್ ಜಾಕನ್ನು ಕೆಳಗೆ ಇಳಿಸಿದರು. ಅಯ್ಯೋ ದೇವರೇ, ಆ ಚಪ್ಪಾಳೆ, ಜನರು ಕೂಗ್ತಿದ್ದರು, ಮಕ್ಕಳು ಹಾಗೆ ದುಃಖದಿಂದ ಅಲ್ಲ, ಸಂತೋಷದಿಂದ. ಈ ಮೊಮೆಂಟ್ನಲ್ಲಿ ನಮಗೆ ಸ್ವರಾಜ್ಯ ಸಿಕ್ಕಿತ್ತು ಅಂತ. ಅದರ ನಂತರ ಎಕ್ಸಾಕ್ಟ್ಲಿ 12 ಗಂಟೆ 24 ರಾತ್ರಿ 12 ಗಂಟೆಗೆ ನಮ್ಮ ತಿರಂಗಿ ಜಂಗೆ ಮೇಲೆ ಹೋಯಿತು. ಆ ದಿವಸ ನೋಡಿದರೆ ಇಂದು ನನಗೆ ಅದನ್ನು ಆಲೋಚನೆ ಮಾಡಿದರೆ ಇವತ್ತು ದೇವರೇ ಅಂತ ಕೇಳುತ್ತಾಗುತ್ತೆ. ಅಂಥ ಸಮಯ ಇನ್ನೂ ಬರಲಿಕ್ಕಿಲ್ಲ. ಇನ್ನೂ 1000 ವರ್ಷಗಳ ಬರೋದಿಲ್ಲ. ಸರ್, ಅದೀನ ನೆಹರು ಮಾಡಿದ ಭಾಷಣ ಒಂದು 2 ಪಾಯಿಂಟ್ಸ್ ಅವರು ಡೆಲ್ಲಿಯಿಂದ ಮಾಡಿದವರು, ನಾನಿದ್ದೆ ಬೊಂಬಾಯಲ್ಲಿ. ಆದರೆ ಅದನ್ನು ನೋಡೋದು ಆ ಸಮಯದಲ್ಲಿ ನಾನೇ ರಿಪೋರ್ಟ್ ಮಾಡಿದ್ದೆ. ಇಡೀ ಹಿಂದೂಸ್ತಾನದಲ್ಲಿ ನಾನೀಗ ಒಬ್ಬನೇ ಇದ್ದೇನೆ ಆ ರಿಪೋರ್ಟ್ ಮಾಡಿದವ. ಮತ್ತೆಲ್ಲರೂ ನನಗಿಂತ ಸೀನಿಯರ್ ಆಗಿದ್ದರು. ಹಾಗೆ ಇದ್ದರೆ ಯಾರಾದರೂ ಇದ್ದರೆ ಈ ಕತೆ ಹೇಳಲಿಕ್ಕೆ ನಾನು ಒಬ್ಬನೇ, ಮತ್ತೆ ಅದಿಲ್ಲ. ಸರ್, ಅದರ ಜೊತೆಗೆ ಒಂದು ತುಂಬ ನೋವಿನ ಪ್ರಸಂಗ, ಭಾರತ ಪಾಕಿಸ್ತಾನ ವಿಭಜನೆ ಆಯಿತು. ಅಯ್ಯೋ ದೇವರೇ, ಆ ರಾಯಟ್ಸನ್ನು ನೋಡಿದರೆ ನಾನು ಡೆಲ್ಲಿಗೆ ಹೋಗಿದ್ದೆ. ಪಾಕಿಸ್ತಾನದಿಂದ ದೊಡ್ಡ ದೊಡ್ಡ ಮನುಷ್ಯರು, ಹಣವಂತರು, ಮನೆ ಬಿಟ್ಟು, ಆಸ್ತಿ ಬಿಟ್ಟು, ಜಾಗ ಬಿಟ್ಟು, ಹಣ ಇಲ್ಲದೆ ಡೆಲ್ಲಿಗೆ ಬಂದಿದ್ದಾರೆ, ಬೊಂಬಾಯಿಗೆ ಬಂದಿದ್ದಾರೆ. ಸಿಂಧಿಯವರು, ಪಂಜಾಬ್ನವರು, ಹಿಂದೂಗಳು. ನೋಡೋರು ಯಾರಿಲ್ಲ, ಹಣ ಇಲ್ಲ, ಟೆಂಟ್ನಲ್ಲಿ ನಿಲ್ಲಬೇಕು. ಅದನ್ನು ನೋಡಿದರೆ ಕಣ್ಣಿನಲ್ಲಿ ನೀರು ಬರ್ತಿತ್ತು. ಬಾಬಾ ಏನಾಯಿತು ಅಂತ ಅಷ್ಟು ಥರದ್ದು ದುಃಖ ಬರ್ತಿತ್ತು. ಏನು ಹೇಳಿದ್ರೆ, ಇವರೆಲ್ಲ ಬಡವರಲ್ಲ, ಆಸ್ತಿ ಇದ್ದವರು, ಮನೆ ಇದ್ದವರು, ಏನೇನೆಲ್ಲ ಇದ್ದವರು, ಹಣ ಇಲ್ಲದೆ ಇಲ್ಲಿ ಬಂದು ಟೆಂಟಿನಲ್ಲಿ ನಿಂತಿದ್ದಾರೆ. ಅದನ್ನು ನೋಡಿದರೆ ಈಗಲೂ ನನಗೆ ಕಣ್ಣಿನಲ್ಲಿ ನೀರು ಬರುತ್ತೆ. ದೇವರ ದಯೆಯಿಂದ ಅವರು ಒಳ್ಳೇದು ಮಾಡಿದರು, ಹಣ ಮಾಡಿದೆಲ್ಲ ಆಯಿತು. ಆದರೆ ಆ ದಿವಸಗಳಲ್ಲಿ ನೋಡುವಾಗೆ ಆ ಥರದ್ದು ಬೇಜಾರು, ಅದನ್ನು ಹೇಳಲಿಕ್ಕಾಗೋದಿಲ್ಲ. ಸರ್, ಈ ಭಾರತ ಪಾಕಿಸ್ತಾನ ವಿಭಜನೆಗೆ ಸರ್ ನೀವು ಯಾರನ್ನ ಅಪರಾಧಿ ಅಂತ ಕರೀತೀರಿ ಸರ್? ನಾನು ಯಾರಿಗೂ ಅಪರಾಧಿ ಅಂತ ಹೇಳೋದಿಲ್ಲ. ಗಾಂಧೀಜಿಯವರು ಅಪರಾಧಿ ಅಲ್ಲ, ಅದನ್ನು ಕ್ಲಿಯರ್ ಮಾಡಬೇಕು. ಗಾಂಧಿಯವರು ಅಪರಾಧಿ ಅಲ್ಲ. ಯಾಕೆಂತ ಹೇಳಿದರೆ ಅದೊಂದು ಭಾಳ ಆಶ್ಚರ್ಯದ ಸಂಗತಿ. ಒಂದು ಕಾಂಗ್ರೆಸ್ ಪಂಡಿತ್ಜಿ ಮತ್ತು ವಲ್ಲಭಭಾಯ್ ಪಟೇಲ್ ಅವರಿಬ್ಬರು ಪವರ್ಫುಲ್ ಇದ್ದರು. ಅವರಿಬ್ಬರು ನೆನೆಸಿದರು, ಪಾರ್ಟಿಷನ್ ಮಾಡಲಿಕ್ಕೆ ಆಗಿದ್ದರೆ ಲಡಾಯಿ ಆಗುತ್ತೆ, ಸಿವಿಲ್ ವಾರ್ ಆಗುತ್ತೆ, 1 ವರ್ಷ 2 ವರ್ಷ ಜನರು ಕೊಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಮಾಡಬೇಕು? ಅವರಿಗೆ ನಮ್ಮೊಟ್ಟಿಗೆ ನಿಲ್ಲಲಿಕ್ಕೆ ಮನಸ್ಸು ಇಲ್ಲದಿದ್ದರೆ ಹೋಗಲಿ ಅಂತ ಪಂಡಿತ್ಜಿ ಮತ್ತು ವಲ್ಲಭಭಾಯ್ ಪಟೇಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು. ಅದರ ಅಧ್ಯಕ್ಷರು ಮೌಲಾನಾ ಅಬುಲ್ ಕಲಾಂ ಆಜಾದ್. ಅವ್ರಿಗೆ ಬಂದಿದ್ದರು, ಎಲ್ಲರೂ ಕೂತ್ಕೊಂಡಿದ್ದರು. ಗಾಂಧಿಯವರಿಗೆ ಬರಿ ಅಂತ ಹೇಳಿದರು. ಗಾಂಧಿಯವರು ಬಂದರು. ಗಾಂಧೀಜಿಯವರು ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಮಯ ಇಲ್ಲ. ಬಂದ ಕೂಡಲೇ ಗಾಂಧೀಜಿ ನಾವು ಪಾರ್ಟಿಷನ್ನಿಗೆ ಅಗ್ರಿ ಮಾಡಿದ್ದೇವೆ ಅಂತ ಹೇಳಿದರು. ಅವ್ರು ಕೂತ್ಕೊಳ್ಳಿಲ್ಲ, ನಿಂತಿದ್ದಾರೆ. ಗಾಂಧೀಜಿಯವರು ಹೇಳಿದರು, ನಾನು ಇದ್ಯಾಕೆ ಏನು ಮಾಡ್ತೇನೆ ಇಲ್ಲಿ ಅಂತ ಹೊರಟು. ಅದು ಅದಕ್ಕೆ ಯಾರು ಕಾರಣ ಅಂತ ಹೇಳಿದರೆ ನಮ್ಮ ಚರಿತ್ರೆ. ಹೆಂಗೆ ಗಂಡಸರಲ್ಲ, ಯಾರು ಪೊಲಿಟಿಷಿಯನ್ಸ್ ಅಲ್ಲ, ನಮ್ಮ ಚರಿತ್ರೆ ಆಗಿತ್ತು. ಇದು ಆಗಬೇಕಿತ್ತು, ಅದು ಆಯಿತು. ನಾನು ಐ ಆಮ್ ದ ಓನ್ಲಿ ಒನ್. ಜಿನ್ನಾ ಇದ್ದಾರಲ್ಲ, ಮೊಹಮ್ಮದ್ ಅಲಿ ಜಿನ್ನಾ, ಅವರ ಸ್ಪೀಚು ನಾನಿದ್ದೇನೆ ರಿಪೋರ್ಟ್ ಮಾಡಲಿಕ್ಕೆ. ನಾನೊಬ್ಬನೇ ಇದ್ದೇನೆ ಇಡೀ ಹಿಂದೂಸ್ತಾನದಲ್ಲಿ. ಅವರು ಬೊಂಬಾಯಿಯಲ್ಲಿ 2 ಸ್ಪೀಚ್ ಮಾಡಿದ್ದರು. ಆ ಸ್ಪೀಚನ್ನು ನಾನು ಕವರ್ ಮಾಡಿದ್ದೆ. ಸೊ ನಂದು ಒಂದು ವೆರಿ ಸ್ಪೆಷಲ್ ಸಿಚುವೇಶನ್ ಇದು. ಜಿನ್ನಾ ಮಾಡಿದ 2 ಸ್ಪೀಚನ್ನು ನಾನು ರಿಪೋರ್ಟ್ ಮಾಡಿದ್ದೇನೆ. ನಮ್ಮ ಚರಿತ್ರೆ ಹಾಗಿತ್ತು. ಆ ಚರಿತ್ರೆಯಲ್ಲಿ ಮುಸಲ್ಮಾನರು ನಾವು ಎಂದಿಗೂ ಬೇರೆಯವರ ಸ್ಲೇವ್ ಆಗೋದಿಲ್ಲ, ನಮಗೆ ಬೇರೆಯೇ ಬೇಕು ಅಂತ ಹೇಳಿದರು. ನಾವು ಏನು ಮಾಡಿದರೂ ಒಂದೇ ಸಿವಿಲ್ ವಾರ್ ಆಗಬೇಕು. ಸಿವಿಲ್ ವಾರ್ ಅಂತ ಹೇಳಿದರೆ ಇಡೀ ದೇಶ ಹಾಳಾಗುತ್ತೆ.
ಮುಸಲ್ಮಾನರು ಹಿಂದೂರನ್ನು ಕೊಲ್ಲೋದು, ಹಿಂದೂವರು ಮುಸಲ್ಮಾನರಿಗೆ ಕೊಲ್ಲೋದು, 2-3 ವರ್ಷ ಎಲ್ಲರನ್ನು ಕೊಲ್ಲೋದು, ಯಾಕೆ ಇದೆಲ್ಲ ಬೇಕು ಅಂತ ನಾವು ಹೇಳಿದರು. ತಪ್ಪು. ಆದರೆ ಈ ದೀಸ್ ಇನ್ಸ್ಟೆನ್ಸಸ್ ಚರಿತ್ರೆಗೆ ಅದಕ್ಕೆ ಲಾಜಿಕ್ ಇಲ್ಲ. ಚರಿತ್ರೆಗೆ ಲಾಜಿಕ್ ಇಲ್ಲ. 1965 ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್. ಅದರ ನಂತರ ಮುಸಲ್ಮಾನರು, ಮೊಘಲ್ಸ್ ಮಹಾರಾಜರು ಇದ್ದರು ಡೆಲ್ಲಿಯಲ್ಲಿ. 300 ವರ್ಷ 350 ವರ್ಷ ಅವರಿದ್ದರು. ಅವರಿಗೆ ನಾವೇ ಆಗಬೇಕು ಅಂತ ಮನಸ್ಸು, ಅದು ಆಗೋದಿಲ್ಲ ಈಗ. ಅದಕ್ಕೆ ಸೊ ಚರಿತ್ರೆ ಅದು ಕಾರಣ ಯಾವುದು? ಪಾಕಿಸ್ತಾನ ಡಿವೈಡ್ ಆಗಲಿಕ್ಕೆ ಚರಿತ್ರೆ ಕಾರಣ ಅಂತ ನೀವು ಹೇಳ್ತೀರಿ. ಚರಿತ್ರೆ ಕಾರಣ. ಯಾವುದೇ ವ್ಯಕ್ತಿಯನ್ನು ನೀವು ಖಂಡಿತವಾಗಿ ಕಂಡೆಮ್ ಮಾಡೋದಿಲ್ಲ. ಮತ್ತೆ ಜನ ಹೇಳಿದ ನಾವು ಹಿಂದೂಗಳಿಗೆ ಸರ್ವೆಂಟ್ಸ್ ಆಗೋದಿಲ್ಲ, ನಮಗೆ ಬೇರೆ ರಾಜ್ಯ ಬೇಕು ಅಂತ ಹೇಳಿದರು. ಅದಕ್ಕೆ ಇದೇ ಕಾರಣ, ಚರಿತ್ರೆ ಕಾರಣ. ಯಾರಿಗೂ ನಾವು ಬೈಬಾರ್ದು. ಸರ್, ಇತಿಹಾಸದ ಮತ್ತೊಂದು ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧೀಜಿ ಹತ್ಯೆ ಆಯಿತು. ಹತ್ಯೆ ಆದಮೇಲೆ ವಿಚಾರಣೆ ಆರಂಭ ಆಯಿತು. ನಾಥರಾಮ್ ಗೋಡ್ಸೆ, ಗೋಪಾಲ್ ಗೋಡ್ಸೆ ವಿಚಾರಣೆ ಆಗುವಾಗ ಕೋರ್ಟಲ್ಲಿ ಕೂತ್ಕೊಂಡು ಅದನ್ನು ರಿಪೋರ್ಟ್ ಮಾಡಿರ್ತಕ್ಕಂತಹ ಒಬ್ಬ ಧ್ಯೇಯನಿಷ್ಠ ಪತ್ರಕರ್ತ. ಹೌದು, ನಾನೊಬ್ಬನೇ ಇದ್ದೇನೆ. ಈಗ ಬೇರೆ ಯಾರು ಸತ್ತೋಗಿದ್ದಾರೆ, ನಾನಲ್ಲಿ ಇದ್ದೆ. ಸರ್, ನಂಗೆ ಇನ್ನೊಂದು ಸಿಕ್ಕಿರ್ತಕ್ಕಂಥ ವರದಿ ಪ್ರಕಾರ ನೀವು ಆ ವರದಿ ಮಾಡಿದ್ದನ್ನ ಇವನ್ ಗೋಪಾಲ್ ಗೋಡ್ಸೆ ಬಂದು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿದ್ರು. ಅದು ಹೇಳ್ತೇನೆ, ನಾನು ಕತೆ ಹೇಳ್ತೇನೆ. ಇಷ್ಟು ಸಣ್ಣ ಕೋಣೆ ರೆಡ್ ಫೋರ್ಟ್ನಲ್ಲಿ, ಸಾಧಾರಣ ಇದಕ್ಕಿಂತ ಸ್ವಲ್ಪ ಹೆಚ್ಚು ದೊಡ್ಡ ಕೋಣೆ, ಪ್ಲ್ಯಾಟ್ಫಾರ್ಮು, ಜಡ್ಜ್ ಖನ್ನಾ ಅಂತ ಒಬ್ಬರು ಜಡ್ಜ್ ಇದ್ದರು. ಈ ಕಡೆಯಲ್ಲಿ ನಾಥುರಾಮ್ ಗೋಡ್ಸೆ ಅವ್ರದ್ದು ಜೈಲ್ ಡ್ರೆಸ್ನಲ್ಲಿ, ಇಬ್ಬರು ಪೊಲೀಸರು ಈ ಕಡೆ. ನಾವೆಲ್ಲ ತಗೊಳ್ತೇವೆ, ರಿಪೋರ್ಟ್ ಮಾಡ್ತೇವೆ. ಕಡೇ ದಿವಸ ಎಲ್ಲ ಆಯಿತು. ನನ್ನ ಸ್ಪೀಚ್ ಇದೆ, ನಾಥುರಾಮ್ ಗೋಡ್ಸೆ ಸ್ಪೀಚ್ ನಂತರ ಇದೆ. ಅದು ಇಷ್ಟು ಇದಕ್ಕೆ 10 ವರ್ಷ, ಇದಕ್ಕೆ 20 ವರ್ಷ, ಇದಕ್ಕೆ 40 ವರ್ಷ ಮಹಾತ್ಮ ಗಾಂಧಿಯವರು ಖೋನಿ ಮಾಡಿದ್ದಕ್ಕೆ ದ್ಯಾಟ್ ಹ್ಯಾಡ್ ಟು ಬಿ ಹ್ಯಾಂಗ್ಡ್ ಅಂಟಿಲ್ ಯು ಆರ್ ಡೆಡ್. ಅದೇ ಅಷ್ಟು. ನಾನು ನೋಡ್ತಾ ಇದ್ದೇನೆ ನಾಥುರಾಮ್ ಗೋಡ್ಸೆಗೆ. ಹೀಗೆ ಒಂದು ಸಲ ಮಾಡಿದ. ಅರೆ ಪಾಪ, ನಿಂಗೆ ಈಗ ಹೇಳಿದ್ದಾರೆ ನಿಮಗೆ ಪಾಶಿಗೆ ಹಾಕ್ತಾರೆ ಅಂತ, ನಿನಗೆ ಹೆದರಿಕೆ ಇಲ್ಲ, ಏನಿಲ್ಲ, ಸುಮ್ಮನೆ ಒಂದು ಸಲಾಮ್ ಕೊಡ್ತೀವಿ, ತಗೊಂಡು ಹೋಗ್ತೀವಿ ಅಂತ. ನಾನು ಒಂದು ಒಳ್ಳೆ ಆರ್ಟಿಕಲ್ ಬರೆದೆ. ನಾನು ಫ್ರೀ ಪ್ರೆಸ್ ಆಗ ರಿಪೋರ್ಟರ್ ಆಗಿದೆ ಡೆಲ್ಲಿಯಲ್ಲಿ. ನಮಗೊಂದು ಮರಾಠಿ ಪೇಪರ್ ಇತ್ತು, ನವಶಕ್ತಿ ಅಂತ. ನಾನು ಬರೆದಿದ್ದು ಅದರ ಭಾಷಾಂತರ ಮಾಡಿ ಮರಾಠಿಗೆ ಬರೆದಿದ್ದರು. ಅವರು ಏನು ಅಂತ ಭಾಷಣ ಮಾಡಿದ್ರೆ ಗೊತ್ತಿಲ್ಲ. ಗೋಡ್ಸೆಯವರು ಹೇಳಿದಂತೆ ನನಗೆ ಮರಾಠಿ ಪೇಪರ್ಸ್ ಮಾತ್ರ ಬರಲಿಕ್ಕೆ ಕೊಡಬೇಕು ಅಂತ ಅವ್ರು ಕೊಟ್ಟರು. ನನ್ನ ಕಥೆಯನ್ನು ನೋಡಿ, ನನ್ನ ರಿಪೋರ್ಟ್ ನೋಡಿ ಅವರಿಗೆ ಆಶ್ಚರ್ಯವಾಗಿ ಅವ್ರು ಕಾಗದ ಬರೆದರು. ಇದು ಯಾರು ಬರೆದು ನನಗೆ ಗೊತ್ತಿಲ್ಲ, ಇಷ್ಟು ಒಳ್ಳೆಯ ರಿಪೋರ್ಟು ನನಗೆ ಯಾರಿಗೂ ಎಲ್ಲಿ ಇನ್ಯಾರು ಬರೆಯಲಿಲ್ಲ ಅಂತ ಅವನು ನಂಗೆ ಬಂದು ಹೇಳಿದ. ಮಧವ, ನಿನಗೊಬ್ಬ ಸ್ನೇಹಿತ ಇದ್ದಾನೆ ಈಗ, ನೋಡಿ ಒಂದು ಯಾರು ಅಂತ ಹೇಳ್ತಾರೆ. ನಾಥುರಾಮ್ ಗೋಡ್ಸೆಯ ಕಾಗದ. ಅದರ ನಂತರ ಮತ್ತೆ ಆಯಿತು, ಅವನಿಗೆಲ್ಲ ಪಾಶಿಗೆ ಹಾಕಿದರು. ಕೆಲವು ವರ್ಷದ ನಂತರ ಬೊಂಬಾಯಲ್ಲಿ ಒಂದು ಕಡೆ ಒಂದು ಮೀಟಿಂಗ್ ಇತ್ತು. ಅಲ್ಲಿ ನಾನು ಮತ್ತು ಇನ್ನಿಬ್ಬರು ಒಂದು ಬೆಳಕ್ಕೆ ನಿಂತಿದ್ದರು. ಅದು ಅವಾರ್ಡ್ ಮಾಡಲಿಕ್ಕಿತ್ತು. ಕ್ಯಾಮರಾ ಎಲ್ಲ ನಮ್ಮ ಮೇಲಿತ್ತು. ಒಬ್ಬ ಮನುಷ್ಯ ಬಂದು ನನ್ನ ಕಾಲು ಹಿಡಿದು ಹೋದ. ಯಾರು ಅವನು? ನನ್ನ ಕಾಲು ಹಿಡಿದು ಯಾಕೆ ಬಂದಿದ್ದ ಅಂತ. ಅವನಿಗೆ ಗೊತ್ತಿಲ್ವೋ ಅಂತ. ಯಾರು ಅಂತ? ಅವನು ಗೋಪಾಲ್ ಗೋಡ್ಸೆ. ನನ್ನ ಕಾಲಿಗೆ ಯಾಕೆ ಹಿಡಿಯಬೇಕು? ನೀನೆಂದರೆ ನಮಗೆ ದೇವರು. ನಾನೇನು ಮಾಡಿದ್ದೇನೆ? ನೀನು ಬರೆದದ್ದು ರಿಪೋರ್ಟು ಅವನಿಗೆ ಇವತ್ತಿಗೂ ಅವ್ರು ಮರೀಲಿಲ್ಲ, ಅದಕ್ಕೆ ನನ್ನ ಕಾಲು ಹಿಡಿಲಿಕ್ಕೆ ಬಂದಿದ್ದು ಅಂತ. ಕಡೆಗೆ 3-4 ತಿಂಗಳಿಗೆ ಒಂದು ಸರ್ತಿ ನಾನು ಕಾರ್ನಲ್ಲಿದ್ದೆ. ಬೆಲ್ಲಾಗುತ್ತೆ, ನಾನು ಬಾಗಿಲು ತೆಗಿತೇನೆ, ಗೋಪಾಲ್ ಗೋಡ್ಸೆ ಹೊರಗಿದ್ದಾನೆ, ನನ್ನ ಕಾಲು ಹಿಡಿದಾನೆ, ಹೋಗ್ತಾನೆ. ಮಾತಾಡಲಿಕ್ಕೆಲ್ಲ ಏನಿಲ್ಲ. 3-4 ಸರ್ತಿ ಆಯಿತು. ಹೇಳಿದ, ನಮಗೆ ಅವನ ಆ್ಯಶಿಸು ಇದೆ, ಮನೆಯಲ್ಲಿ ಇಟ್ಟಿದ್ದೇವೆ ನಾವು. ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಒಟ್ಟಾದ ದಿವಸ ನಾವು ಅಲ್ಲಿ ಹೋಗಿ ಅದನ್ನು ಹಾಕ್ತೇವೆ, ಮನೇಲಿದೆ ಅಂತ ಅದನ್ನು ಕತೆ ಹೇಳಿದರು. ಅವರಿಗೆ ನನ್ನ ಮೇಲೆ ಏನು ಅಷ್ಟು ವಿಶ್ವಾಸ ನನಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ಏನು ಬರೆದಿದ್ದೇನೆ ಅಂತ. ಅಂದರೆ ರಿಪೋರ್ಟ್ ಇಲ್ಲ. ಆ ರಿಪೋರ್ಟು ಎಲ್ಲ ಪೇಪರ್ ಎಲ್ಲ ಹಾಳಾಗಿ, ಬೆಂಕಿಯಲ್ಲಿ ಹಾಳಾಗಿ ಹೋಗಿತ್ತು. ಹಾಗೆ ನಂಗೆ ಗೊತ್ತಿಲ್ಲ ನಾನು ಏನು ಬರೆದೆ ಅಂತ. ಆದರೆ ಮರಾಠಿಯಲ್ಲಿ ಬರೆದ ಆ ಕತೆ ಅವ್ರು ಹೇಳ್ತಾರೆ, ನೀನು ಎಷ್ಟು ಒಳ್ಳೇದು ಬರೆದಿದ್ದಿ, ಇಮೋಷನಲ್ ಅಂತದ್ದು ಬರ್ತಿದ್ದಿ ಅಂತ ಹೇಳಿದರು. ಸರ್, ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ಮಾಡ್ತಾ 60 ವರ್ಷಗಳನ್ನು ಕಳೆದಿದ್ದೀರಿ. ಸೊ ವ್ಯಕ್ತಿನಿಷ್ಠ ಯಾವತ್ತೂ ನೀವು ಮಾಡಲಿಲ್ಲ ಸರ್. ಆದರೂ ಕೂಡ ಇಷ್ಟು ವರ್ಷಗಳ ಅವಧಿಯಲ್ಲಿ ನಿಮ್ಮನ್ನು ತುಂಬ ಗಾಢವಾಗಿ ಕಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಯಾವ ಸರ್? ನನ್ನ ಪರ್ಸನಾಲಿಟಿ ಅದು ಹೆಚ್ಚಿಗೆ ಇಂಪ್ರೆಸ್ಡ್ ಮಾಧವ್ ವಿಠಲ್ ಕಾಮತ್. ಏನು ದ ಗ್ರೇಟ್ ಪರ್ಸನ್ ಇನ್ಫ್ಲುಯೆನ್ಸ್ಡ್ ಮಾಧವ್ ವಿಠಲ್ ಕಾಮತ್. ಹೆಚ್ಚು ಕೆಲಸ ಇದೆ. ನಾನು ಒಂದು ಸರ್ತಿ ಎಲ್ಲಿ ಪ್ಯಾರಿಸ್ನಲ್ಲಿದ್ದೆ ನಾನು. ಹಾಗೆ ನನಗೆ ನನ್ನ ಹೆಂಡತಿ ಅಮೇರಿಕನ್ ಅವಳಿದ್ದಳು, ಅವ್ರು ತೀರೋದಳು ಪಾಪ. ನನ್ನ ಹೆಂಡತಿ ಅಮೇರಿಕನ್ ಇದ್ದಳು. ಒಂದು ಪಾರ್ಟಿ ಇತ್ತು ಸಾಯಂಕಾಲ ಪ್ಯಾರಿಸ್ನಲ್ಲಿ.
ಪಾರ್ಟಿ ಯಾರಿಗೆ? ಇಂದಿರಾ ಗಾಂಧಿಗೆ. ಇಂದಿರಾ ಗಾಂಧಿ ಆಗ ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಿದ್ದರು. ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಅವಳು ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಿದ್ದರು. ಸಾಯಂಕಾಲ ಪಾರ್ಟಿ ಇದ್ದಾಗೆ ನಾನು ಕರೆದು, ನಾನೊಬ್ಬನೇ ಇದ್ದೇನೆ ಇಂಡಿಯನ್ ಕರೆಸ್ಪಾಂಡೆಂಟ್ ಪ್ಯಾರಿಸ್ನಲ್ಲಿ, ನಂಗೆ ಪಾರ್ಟಿಗೆ ಹೋಗಿ ಕರೆದ್ರು. ನನ್ನ ಹೆಂಡತಿ ಒಟ್ಟಿಗೆ ಬಂದರು. ಆ ಸಾಯಂಕಾಲ 7:30 ಗಂಟೆಗೆ ಅಷ್ಟಕ್ಕೆ ಒಂದು ಸಿನಿಮಾ ಇತ್ತು, ಅಮೇರಿಕನ್ ಅಸೋಸಿಯೇಷನ್ ಅವ್ರದ್ದು ಒಂದು ಸಿನಿಮಾ ನೋಡಲಿಕ್ಕಿತ್ತು. ನನ್ನ ಹೆಂಡತಿ ಹೇಳಿದರು, ನಾವು ಇಂದಿರಾ ಗಾಂಧಿಗೆ ತಗೊಂಡು ಹೋಗಲಿ ಯಾವ ಸಿನಿಮಾ ನೋಡಲಿಕ್ಕೆ ಅಂತ. ಹಾಂ, ಅವ್ರ ಹತ್ರ ಕೇಳು, ಬಂದರೆ ಬಂದಾಳು ಹೇಳಿದ್ರು. ಮ್ಯಾಮ್, ಒಂದು ಸಿನಿಮಾ ಉಂಟು, ಒಂದು 20 ನಿಮಿಷದ್ದು, ನೋಡ್ಲಿಕ್ಕೆ ಬರ್ತಿರೋ ಅಂತ. ಕೆನಡಿ ವಿಷಯ, ಪ್ರೆಸಿಡೆಂಟ್ ಕೆನಡಿ ವಿಷಯ. ನಾನು ಬರ್ತೇನೆ ಅಂತ ಹೇಳಿದೆ. ಆಗ ಅವರು ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಿದ್ದರು. ನಾನು ತಗೊಂಡು ಹೋದೆ. ಸಿನಿಮಾ ಆಯಿತು. ನನ್ನ ಹೆಂಡತಿ ಕೇಳಿದಳು, ಅವಳಿಗೆ ರಾತ್ರಿ ಊಟಕ್ಕೆ ಮನೆಗೆ ತಗೊಂಡು ಬರೋಣ ಅಂತ. ತಿಂಡಿಕ್ಕೆ ಏನೋ ಉಂಟು, ಲೆಫ್ಟ್ ಓವರ್ಸ್ ಅಂತ ಹೇಳಿದ್ರು. ಲೆಫ್ಟ್ ಓವರ್ಸ್ ಹೇಳಿದ್ರೆ ನಿನ್ನೆ ಕೊಟ್ಟು ಮಾಡಿದ್ದು ಇನ್ನೂ ಉಂಟು ಅಂತ. ನೀನು ಇಂದಿರಾ ಗಾಂಧಿಗೆ ಲೆಫ್ಟ್ ಓವರ್ ಕೊಡ್ತೀವ ಅಂತ ಅವ್ರು ಕೇಳಿದ್ವಿ. ನಾನು ಬರ್ತೇನೆ ಅಂತ ಹೇಳಿ. ನಾನು ಬರ್ತೇನೆ ಹೇಳುವಾಗೆ ನಾನು ಬರಬಾರ್ದು ಹೇಳಬೇಕಾ? ಬಂದಳು. ನಮ್ಮ ಮನೆ ತಗೊಂಡು ಹೋದೆ. ಇನ್ಫಾರ್ಮೇಷನ್ ಆಗಿದ್ದಾಗೆ ಸಾಧಾರಣ 7:30 8 ಗಂಟೆಗೆ. 8 ಗಂಟೆಯಿಂದ ಬೆಳಿಗ್ಗೆ 2 ಗಂಟೆ ತನಕ 6 ಗಂಟೆ ನಂತರ ಮಾತಾಡಲಿಕ್ಕೆ ಶುರು ಮಾಡಿದೆ. ಎಲ್ಲ ಅವಳ ಕತೆ, ಅವಳ ಗಂಡನಿಗೆ ಮದುವೆ ಹೇಗಾಯಿತು, ಇದಾಯಿತು, ಎಲ್ಲ ಕತೆ. ನನಗೆ ಆಶ್ಚರ್ಯ. 8 ಗಂಟೆ ಮನೆಯಲ್ಲಿ ನಾನು ಮೆಲ್ಲ ಹುರಿಸಿ ನೋಡುವಾಗ ವಾಚು, ಯಾಕೆ ನೋಡ್ತೀನಿ ವಾಚು, ನಾನು ಕಳ್ತೀಯ ನೀನು ಹೊರಗೆ? ನನ್ನ ಹೆಂಡತಿ ಹೇಳಿದ್ರು, ನಿಮ್ಗೆ ಗೊತ್ತಿಲ್ಲ ನನ್ನ ಗಂಡನ ವಿಷಯ, ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಬೆಳಿಗ್ಗೆ 6 ಗಂಟೆ ತನಕ ಮಾತಾಡ್ತಾರೆ, ನಿಮಗೆ ಇಬ್ಬರಿಗೂ ಕೆಲಸ ಮಾಡಲಿಕ್ಕೆ ಉಂಟು ನಾಳೆ. ಹಾಂ, ನಾನು ಹೇಳಿದೆ, ನೆಕ್ಸ್ಟ್ ಟೈಮ್ ಬಂದಾಗೆ ನೀನು ನಾನು ನಿಮಗೆ ಪ್ಯಾರಿಸ್ ತೋರಿಸ್ತೇನೆ, ನಿಮಗೆ ಪ್ಯಾರಿಸ್ ಅಂದರೆ ಎಲ್ಲ ಗೊತ್ತು ಅಂತ ಪ್ರಾಮಿಸ್ ಮಾಡು ಅಂತ ಪ್ರಾಮಿಸ್ ಮಾಡಿದ್ದೆ. ಡೆಲ್ಲಿಗೆ ಹೋದಲು. 1 ತಿಂಗಳ ನಂತರ ಶಾಸ್ತ್ರಿಗೆ ಮರಣ ಆಯಿತು. ಅವಳು ಪ್ರೈಮ್ ಮಿನಿಸ್ಟರ್ ಆದಳು. ಸರ್, ಒಂದು ನಿಮ್ಮ ಇಮೋಷನ್ಸ್ ಬ್ರೇಕ್ ಮಾಡ್ತಾ ಇದ್ದಾನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್, ನೀವು ಕಂಡ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಸರ್ತಿ ಬೊಂಬಾಯಿಗೆ ಬಂದಿದ್ದರು. ಆಗ ನನಗೆ ಬೊಂಬಾಯಲ್ಲಿ ಎಲ್ಲಿಂದ ನೆನಪಿಲ್ಲ ಈಗ. ಅವರಿಗೆ ಸಮುದ್ರದಲ್ಲಿ ಹೋಗಬೇಕಿತ್ತು. ಇದು ಟೇಕಿಂಗ್ ಎ ಬಾತ್. ಬಹಳ ಒಳ್ಳೆಯವರು, ಕಂಪ್ಲೀಟ್ಲಿ ನಮ್ಮ ಹಾಗೆ. ಒಂಥರದ್ದು ಹೆಮ್ಮೆ ಇಲ್ಲ, ಒಂಥರದ್ದು ನಾನು ಪ್ರೈಮ್ ಮಿನಿಸ್ಟರ್ ಅಂತ ಏನೂ ಇಲ್ಲ. ನಮ್ಮೆಲ್ಲರೂ ಹಾಗೆ. ಅಂಥ ಒಳ್ಳೆಯ ಮನುಷ್ಯರು ಅವರು. ಅವರಿಗೆ ಮನೆಯಲ್ಲಿ ಕಾರು ಇರಲಿಲ್ಲ. ಅವರು ತೀರಿ ಹೋದ ಕಾಲದಲ್ಲಿ ಅವರ ಬ್ಯಾಂಕಿನಲ್ಲಿ 3,000 4,000 ರೂಪಾಯಿ ಆಯಿತು ಅಷ್ಟೇ. ಅಂಥ ಮನುಷ್ಯರು ಅವರು. ಅಂಥವ್ರು ನಾನು ಯಾರೂ ನೋಡಲಿಲ್ಲ. ಭಾಳ ಒಳ್ಳೆಯ ಮನುಷ್ಯರು, ಒಳ್ಳೆಯ ಮಾತು, ಏನು ಜಗಳ ಇಲ್ಲ, ಏನು ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ನನ್ನ ಹತ್ರ ಮಾತಾಡಬೇಡಿ ಅಂತ ಅದೇನಿಲ್ಲ. ಚಂದವಾಗಿ ಭಾಳ ತಂಪು ಮನುಷ್ಯ ಸರ್. ಮತ್ತೆ ನೀವು ಪ್ಯಾರಿಸಲ್ಲಿ 8 ಗಂಟೆ ರಾತ್ರಿ ಕೂತು ಮಾತಾಡಿರ್ತಕ್ಕಂತಹ ಇಂದಿರಾ ಗಾಂಧಿ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್ ಸರ್. ಹೌದು. ನನ್ನ ಗಂಟೆ ಅವರಿಗೆ ಕಾಗದ ಬರೆದ್ಲು, ಕಂಗ್ರ್ಯಾಚುಲೇಷನ್. ಅವಳಿಗೆ ಕೂಡಲೇ ನೆಕ್ಸ್ಟ್ ವಿದಿನ್ 24 ಗಂಟೆ ಒಳಗೆ ಉತ್ತರ ಬಂತು, ಥ್ಯಾಂಕ್ ಯು ವೆರಿ ಮಚ್ ಅಂತ. ಅದರ ನಂತರ ನಾನು ಮತ್ತೆ ಅವಳು ಮಾತಾಡಲಿಲ್ಲ. ಅವಳು ಎಮರ್ಜೆನ್ಸಿ ಆಯಿತು, ನೀನು ನನಗೆ ಅಪೋಸ್ ಮಾಡಿದ್ದೀನಿ, ನೀನು ನನ್ನ ಹತ್ರ ಮಾತಾಡೋದಿಲ್ಲ ಅಂತ. ಸರ್, ನೀವು ಒಬ್ಬ ಇಂದಿರಾ ಗಾಂಧಿಯ ಕ್ಲೋಸ್ ಅಸೋಸಿಯೇಟ್ ಆಗಿದ್ದುಕೊಂಡು ಕೂಡ ಎಮರ್ಜೆನ್ಸಿಯನ್ನಾಗ ತುಂಬ ಖಂಡಿಸಿದಿರಿ ಸರ್. ನಾನು ಮುಂಚೆ ಅವಳಿಗೆ ಸಪೋರ್ಟ್ ಮಾಡಿದ್ದೆ. ಯಾಕಂತ ಹೇಳಿದರೆ ಆ ಟೈಮ್ನಲ್ಲಿ ಇಂಡಿಯಾದಲ್ಲಿ ಕಂಪ್ಲೀಟ್ ಮೆಸ್ ಇತ್ತು, ಎಲ್ಲ ಹಾಳಾಗಿತ್ತು. ಜಯಪ್ರಕಾಶ್ ನಾರಾಯಣ್ ಹೇಳಿದರು ಆರ್ಮಿ ಮಸ್ಟ್ ಫೈಟ್ ಅಂತ. ಅದೆಲ್ಲ ಮಾಡಬಾರ್ದಿತ್ತು ಅಂತ ನಾನು ಹೇಳಿದ್ದೆ. ಅದರ ನಂತರ ನಾನು ವಾಷಿಂಗ್ಟನ್ನಲ್ಲಿದ್ದೆ ಆ ಟೈಮ್ನಲ್ಲಿ. ನಾನು ಸಪೋರ್ಟ್ ಮಾಡಿದ್ದೆ ಇಂದಿರಾ ಗಾಂಧಿಗೆ. ಅದು ನನ್ನ ಸ್ನೇಹಿತರು ಎಚ್ ವಿ ಕಾಮತ್ ಅಂತ ಇದ್ದರು, ICS. ಅವರು ಸುಭಾಷ್ ಚಂದ್ರ ಬೋಸ್ ಸೆಕ್ರೆಟರಿ ಆಗಿದ್ದರು. ಅವ್ರನ್ನ ಕಾಗದ ಬರೆದ್ರು, ಹುಚ್ಚ ನಿಂಗೆ ಏನೇ ಅಂತ ಗೊತ್ತಿಲ್ಲ, ಇಲ್ಲಿ ಕೆಲವು ಜನತೆಗೆಲ್ಲ ಜೈಲಿಗೆ ಹಾಕಿದ್ದಾರೆ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯ, ಏನು ಆಡ್ತೀಯ. ಅದರ ನಂತರ ನಾನು ಅವ್ರಿಗೆ ಅಪ್ರೋಚ್ ಮಾಡಿ ಶುರು ಮಾಡಿದೆ. ಅದು ಅವ್ರಿಗೆ ಸರಿಯಾಗಲಿಲ್ಲ. ಅದು ಸರ್, ಎಮರ್ಜೆನ್ಸಿ ವಿಷಯದಲ್ಲಿ ತುಂಬ ಖಾರವಾಗಿ ನೀವು ಲೆಕ್ಕಗಳನ್ನು ಬರೀತಾ ಇದ್ರಿ ಸರ್. ಹೌದು. ಅದೆಲ್ಲ ಮುಂಚಿನ ಏನಾಯಿತು ಅಂತ ಹೇಳಿಕ್ಕೆ ಆಗೋದಿಲ್ಲ. ಆ ಕಾಲದಲ್ಲಿ ನಾನು ಹೇಳಿದ್ನಲ್ಲ, ನಾನು ಭಾಳ ಜಯಪ್ರಕಾಶ್ ನಾರಾಯಣ್ ಮತ್ತು ನನಗೆ ಭಾಳ ಸಂಬಂಧ ಇತ್ತು, ಒಂಥದ್ದು ಸಂಬಂಧ ಇತ್ತು. ಎಷ್ಟು ಜನ ಒಳ್ಳೆಯ ಜನರಂದು ಹೇಳಿದರೆ, ಬೊಂಬಾಯಿಗೆ ಬಂದರೆ ನಾನು ಫ್ರೀ ಪ್ರೆಸ್ನಲ್ಲಿ ಎಡಿಟರ್ ಆಗಿದ್ದೆ. ಪ್ರತಿಯೊಬ್ಬರು ಯಾರೂ ಅನ್ನಿ, MN ರಾಯ್ ಅನ್ನಿ, ಜಯಪ್ರಕಾಶ್ ನಾರಾಯಣ್ ಅನ್ನಿ, ರಾಮಮನೋಹರ್ ಲೋಹಿಯಾ, ಯಾರಾದರೂ ಬೊಂಬಾಯಿಗೆ ಬಂದರೆ ನಮ್ಮ ಕರೆಯೋದು, ಕಾಮತ್ ಕಾಫಿ ಕೊಡಲಿಕ್ಕೆ ಬಾ ಅಂತ. ನನಗೆ ಮಾತ್ರ, ಬೇರೆ ಯಾರಿಗೆ ಹೇಳಲಿಕ್ಕಿಲ್ಲ. ಹೋಗ್ತಿದ್ದೆ. ಅವರೆಲ್ಲ ಹೇಳ್ತಿದ್ರು ಏನೆಲ್ಲ ಆಯಿತು ಅಂತ. ಒಂದು ಸರ್ತಿ ನಾನು ಹಿಂದೂಸ್ತಾನ್ ಟೈಮ್ಸ್ನ ಕರೆಸ್ಪಾಂಡೆಂಟು ಬೊಂಬಾಯಲ್ಲಿ, ಮತ್ತು ಮತ್ತೊಬ್ಬಳು ಅವಳು ಹೆಂಗಸರು, ಅವರು ಸಿಪಾಯಿ ಇದು ಮೀಟಿಂಗ್ ಆಗಿತ್ತಲ್ಲ 47ನಲ್ಲಿ, ಅವಳು ಶುರು ಮಾಡಿದ್ದೆ. ಅವಳು ನಾವು 3 ಜನ ಹೋಗಿದ್ದರು.
ನಮಗೆ ನನ್ನ ವಿಷಯ ಫ್ರೀ ಮಾತಾಡ್ತಿದ್ದರು ಜಯಪ್ರಕಾಶ್ ನಾರಾಯಣ್. ಆ ದಿವಸ ಹಂಗೆ ಹೇಳಿದರು, ಜವಾಹರ್ಲಾಲ್ ನೆಹರು ಒಂದು ಕೆಲಸ ಕೊಟ್ಟಿದ್ದಾರೆ, ನಾನು ಅವರ ಕ್ಯಾಬಿನೆಟ್ನಲ್ಲಿ ಸಿಗಬೇಕಂತ ಹೇಳಿದ್ದಾರೆ, ನನಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕಂತ ಹೇಳಿದ್ದಾರೆ, ತೆಕ್ಕೊಳ್ತೀರೋ ಇಲ್ಲ ತೆಕ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಇಂಥ ಸಮಯದಲ್ಲಿ ನಾನು ಏನು ಮಾಡಬೇಕು? ಸರ್ ಆರ್ ಯು ಆನ್ ರೆಕಾರ್ಡ್ ಅಂತ ಹೇಳ್ಬೋದು. ಅವರು ಇಲ್ಲ ಅಂತ ಹೇಳಿದರೆ ನನಗೆ ಬರೆಯೋಕ್ಕಾಗೋದಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡೆ. ನಾನು ನೆನಸಿದ್ದೆ ಅವರು ಹೇಳಿದ್ದು ಪಬ್ಲಿಷ್ ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ಇದ್ದಿರಬೇಕು. ಅವರು ಹೇಳಿಲ್ಲ ಪಬ್ಲಿಷ್ ಮಾಡಬೇಡ ಅಂತ. ನಾನು ಆಗ ಎಡಿಟರ್ ಆಗಿದೆ, ಹೋದೆ, ರಾತ್ರಿ ಹೋದೆ. ಲೀಡ್ ಸ್ಟೋರಿ, ನೆಹರು ಆಫರ್ಸ್ ಜೆ ಪಿ ಕ್ಯಾಬಿನೆಟ್ ಪೋಸ್ಟ್, ಜೆ ಪಿ ರೆಫ್ಯೂಸಸ್, ದೊಡ್ಡ ಕತೆ ಬರೆದೆ. ಮನೆಗೆ ಹೋದೆ. ಬೆಳಿಗ್ಗೆ 5:30-6 ಗಂಟೆಗೆ ಪೇಪರ್ ಹೊರಗೆ ಬಂತು. ಅವ್ರು ನೋಡಿದರು. ನನಗೆ ಫೋನ್ ಬಂತು ಜಯಪ್ರಕಾಶ್ ನಾರಾಯಣ್. ಕಾಮತ್ ಏನು ಮಾಡಿದೆಯೋ ಅಂತ. ನಾನು ಏನು ಮಾಡಿದ್ದೆ ಅಂತ ಹೇಳಿದೆ. ನಾನು ಕತೆ ಓದಿದ್ದೇನೆ ಅಂತ. ಹೌದು, ಅದು ತಪ್ಪಲ್ಲ, ನೀನು ಹೇಳಬಾರ್ದಿತ್ತು, ಅದು ಬರೀಬಾರ್ದಿತ್ತು. ಸರ್ ನೀವು ನನಗೆ ಹೇಳಿಲ್ಲ ನಮ್ಮ ಬರೀಬಾರ್ದು ಅಂತ. ನಾನು ಹೇಳಿದರೆ ನಾನು ಬರೀತಿದ್ದಿಲ್ಲ, ನೀವು ಏನು ಹೇಳಿಲ್ಲ. ನಾನು ನಿಮಗೆ ನಂಬಿದ್ದೆ ಅಂತ ಹೇಳಿದರು. ನನಗೆ ಶಾಕ್ ಆಯಿತು. ಅವ್ರ ನಂಬಿಕೆಯನ್ನು ನಾನು ಬಿಟ್ಟುಬಿಟ್ಟೆ ಅಂತ ನನಗೆ ಕಣ್ಣಿನಲ್ಲಿ ನೀರು ಬಂತು. ಏನು ಮಾಡಲಿಕ್ಕಾಗೋದಿಲ್ಲ. 1.5 ವರ್ಷ ನನ್ನ ಹತ್ರ ಮಾತಾಡಲಿಲ್ಲ ಅವರು. ಅಷ್ಟವರೆಗೆ ಬೇಜಾರು. ಜಯಪ್ರಕಾಶ್ ನಾರಾಯಣ್. ಮತ್ತು ನನಗೆ ಅಮೇರಿಕಾದಲ್ಲಿ ಹೋಗಬೇಕಾಯಿತು. ಅಲ್ಲಿ ಹೋಗಿದ್ದೆ ನಾನು. ಅವರಿಗೊಂದು ಆಪರೇಷನ್ ಮಾಡಬೇಕಿತ್ತು. ಸಿಯಾಟಲ್ ಅಂತ ಈಸ್ಟ್ನಲ್ಲಿ ಅಮೇರಿಕಾದಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಇದೆ. ಅಲ್ಲಿ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ನಾನು ವಾಷಿಂಗ್ಟನ್ನಲ್ಲಿದ್ದೆ. ನಾನು ಆಫೀಸಿಗೆ ಬರೆದೆ. ಅವ್ರು ಬರ್ತಾರೆ ಆಪರೇಷನಿಗೆ, ಅಲ್ಲಿ ಯಾರು ಇಲ್ಲ, ನಾನು ಹೋಗಲಿ ಅವ್ರಿಗೆ ನೋಡಲಿಕ್ಕೆ ಅಂತ. ಹೋಗು ಅಂತ ಹೇಳಿದರು. ನಾನು ಒಂದು ದಿವಸ ಮುಂಚೆ ಹೋದೆ. ಮತ್ತು ಹಾಸ್ಪಿಟ್ಲಿಗೆ ಹೋದೆ. ಹೇಳಿ ನಾನು ಇಂಥವ, ನಾನು ಟೈಮ್ಸ್ ಆಫ್ ಇಂಡಿಯಾ ಕರೆಸ್ಪಾಂಡೆಂಟು, ಜಯಪ್ರಕಾಶ್ ನಾರಾಯಣ್ ಬರ್ತಾರೆ ಇಲ್ಲಿ, ಯಾರು ಇಲ್ಲ ಈಗ. ಅವ್ರಿಗೆ ಪಕ್ಕನ ಏನಾದರೂ ಬೇಕಾದರೆ ನನಗೊಂದು ಕೊನೆ ಕೊಟ್ಟರೆ ನಾನು ನಿಲ್ತೇನೆ ರಾತ್ರಿ. ಆಯಿತು, ಏನು ಪ್ರಾಬ್ಲಮ್ ಇಲ್ಲ ಅಂತ ಒಂದು ಕೊನೆ ಕೊಟ್ಟು ನಾನು ಏರ್ಪೋರ್ಟಿಗೆ ಹೋದೆ. ಯಾರು ಇಲ್ಲ, ನಾನೊಬ್ಬನೇ ಇದ್ದೀನಿ ಇಂಡಿಯಾದಲ್ಲಿ. ಯಾರು ಎಂಬಸಿದ್ದೆ ಯಾರು ಇಲ್ಲ. ಜಯಪ್ರಕಾಶ್ ಇಳಿದ್ರು, ನನ್ನನ್ನು ನೋಡಿದರು. ಕಾಮತ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಒಬ್ಬನೇ ಬಂದಿದ್ದೇನೆ ಅವ್ರಿಗೆ ನೋಡಲಿಕ್ಕೆ ಅಂತ. ಮತ್ತು ಜೆ ಪಿ, ನಾವು ಅವ್ರಿಗೆ ಜೆ ಪಿ ಅಂತ ಕರೀತಿದ್ದೆವು. ಜೆ ಪಿ ಅದೆಲ್ಲ ಈಗೆಲ್ಲ ಜೆ ಪಿ ಜಿ ಎಲ್ಲ ಇಲ್ಲ. ಜೆ ಪಿ ಐ ಆಮ್ ಹಿಯರ್ ಟು ಟೇಕ್ ಕೇರ್ ಆಫ್ ಯು, ನಿನ್ನನ್ನು ನೋಡಲಿಕ್ಕೆ. ನನಗೆ ಕೋಣೆ ಕೊಟ್ಟಿದ್ದಾರೆ. ನಿನಗೆ ಏನಾದರೂ ಆಗಬೇಕಂದಿದ್ದರೆ ಫೋನ್ ಮಾಡು, ನಾನು ಹತ್ತಿರ ಇದ್ದೇನೆ, ಎಲ್ಲ ಕೆಲಸ ಮಾಡ್ತೇನೆ ಅಂತ. ಕಣ್ಣಿನಲ್ಲಿ ನೀರು ಬಂತು. ಅವಾಗ ನೆನೆಸಿದ್ರು, ಕಾಮತ್ ಅವನ ಹತ್ರ ಮಾತಾಡಲಿಲ್ಲ 1.5-2 ವರ್ಷ. ಈಗ ಅವನೇ ಬಂದಿದ್ದಾನೆ ನನಗೆ ನೋಡಲಿಕ್ಕೆ. ಅವರಿಗೆ ಅದರ ನಂತರ ನಾನು ಹೋದರೆ ಕಾಮತ್ ಕೂತ್ಕೊಳ್ಳು ಅಂತ. ಒಂದು ಪುಟ್ಟ ವಿರಾಮದ ನಂತರ ಅವರ ಜೊತೆ ಮಾತುಗಳನ್ನು ಮುಂದುವರಿಸ್ತೇನೆ.